ನರಿಕೊಂಬು ಗ್ರಾಮದಲ್ಲಿ ಕೋವಿಡ್ ಒಟ್ಟು 59 ಪ್ರಕರಣಗಳು ವರದಿಯಾಗಿದ್ದು 26 ಆಕ್ಟಿವ್ ಕೇಸ್ಗಳಿವೆ. 21 ಮಂದಿ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಕಾರ್ಯಪಡೆಯಲ್ಲಿ 56 ಮಂದಿ ಇದ್ದು ಎಲ್ಲರೂ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದೀರಿ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಹೇಳಿದರು. ನರಿಕೊಂಬು ಗ್ರಾಮದಲ್ಲಿ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಗುರುವಾರ ಮಾತನಾಡಿದ ಅವರು, ಎಲ್ಲರೂ ಲಸಿಕೆ ಪಡೆಯುವುದರೊಂದಿಗೆ ಇತರರು ಲಸಿಕೆ ಹಾಕುವಂತೆ ಮನವಿ ಮಾಡಿದರು. ಕೋವಿಡ್ ನಿಯಂತ್ರಣ ವಿಷಯದಲ್ಲಿ ಯಾವುದೇ ದಾಕ್ಷಿಣ್ಯ ಮಾಡಬೇಡಿ. ಹೊರಗಿನಿಂದ ಬಂದವರ ನಿಗಾ ಇರಿಸಿ. ಪಡಿತರ ವಿತರಣೆಗೆ 12 ಗಂಟೆಯವರೆಗೆ ತೆರಳಲು ಅವಕಾಶ ಇದೆ. ಹೋಮ್ ಐಸೋಲೇಷನ್ ಉಲ್ಲಂಘಿಸಿದವರಿಗೆ 112ಕ್ಕೆ ಕರೆ ಮಾಡಿ ಎಂದು ತಹಶೀಲ್ದಾರ್ ರಶ್ಮಿ ಎಸ್ಆರ್ ಹೇಳಿದರು. ಮತ್ತೊಬ್ಬರು ಬಂಟ್ವಾಳ ಇಬ್ಬರು ಸೇಫ್ ಇದ್ದಾರೆ. ಏನು ತೊಂದರೆ ಇಲ್ಲ ಸರ್. ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಿ? ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಸರ್. ನಮ್ಮ